ನಮಸ್ಕಾರ ವೀಕ್ಷಕರೇ. ನಂಬಿದವರೇ ಕುತ್ತು ತರುತ್ತಾರೆ ಅನ್ನೋದಕ್ಕೆ ಅಹಮದಾಬಾದ್ನಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ಆಭರಣ ಮಳಿಗೆಯಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯೊಬ್ಬಳು ಬರೋಬ್ಬರಿ 1.5 ಕೋಟಿಗೂ ಅಧಿಕ ಮೊತ್ತದ ಚಿನ್ನಾಭರಣಗಳನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾಳೆ. ಅಹಮದಾಬಾದ್ನ ಶೋರೂಂನಲ್ಲಿ ಮಾರಾಟಗಾರ್ತಿಯಾಗಿದ್ದ ಹರ್ಷಿದಾ ಶೆಟ್ಟಿ ಎಂಬಾಕೆಯೇ ಈ ಬೃಹತ್ ಕಳ್ಳತನದ ಮಾಸ್ಟರ್ ಮೈಂಡ್. ಸಿಸಿಟಿವಿ ದೃಶ್ಯಗಳನ್ನ ಒಮ್ಮೆ ಗಮನಿಸಿ. ಈಕೆ ತನ್ನ ಕೌಂಟರ್ನ ಹಿಂಭಾಗದ ಕಪಾಟಿನಿಂದ ಸದ್ದಿಲ್ಲದೆ ಚಿನ್ನದ ಒಡವೆಗಳನ್ನ ತೆಗೆದು ಜೇಬಿನಲ್ಲಿ ಅಡಗಿಸಿಟ್ಟುಕೊಳ್ಳುತ್ತಾಳೆ. ಬಳಿಕ ಯಾರಿಗೂ ಅನುಮಾನ ಬಾರದಂತೆ ಸ್ಟೋರ್ ರೂಂನಿಂದ ತನ್ನ ಬ್ಯಾಗ್ ತಗೊಂಡು ಹೊರಬರ್ತಾಳೆ. ಸಹೋದ್ಯೋಗಿಗಳು ಕೇಳಿದ್ರೆ ಮಾಲೀಕರು ನನಗೆ ಅರ್ಜೆಂಟ್ ಕೆಲಸಕ್ಕೆ ರಜೆ ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳಿ ಸಂಜೆ 4:30ಕ್ಕೆ ಅಲ್ಲಿಂದ ಪಾರಾಗಿದ್ದಾಳೆ. ಸಂಜೆ ಗ್ರಾಹಕರಿಗೆ ಬಳೆ ತೋರಿಸುವಾಗ ಸ್ಟಾಕ್ ಕಡಿಮೆ ಇರೋದು ನೋಡಿ ಸಿಬ್ಬಂದಿ ಶಾಕ್ ಆಗಿದ್ದಾರೆ. ಆಮೇಲೆ ಲೆಕ್ಕ ಹಾಕಿದಾಗ ಗೊತ್ತಾಗಿದ್ದು ಏನೆಂದ್ರೆ 1.66 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಸರ, ಉಂಗುರ, ಮಂಗಳಸೂತ್ರ ಎಲ್ಲವನ್ನೂ ಈಕೆ ದೋಚಿದ್ದಾಳೆ. ಸದ್ಯ ಹರ್ಷಿದಾ ಶೆಟ್ಟಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾಳೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈ ಕಿಲಾಡಿ ಮಹಿಳೆಗಾಗಿ ಜಾಲ ಬೀಸಿದ್ದಾರೆ. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ.